ಉಳ್ಳಾಲ ಸೋಮೇಶ್ವರ ಪರಿಸರಡು ಕರಿ 2 ದಿನಟ್ ಕಡಲ್ದ ಅಬ್ಬರ ಬಾರಿ ಜೋರ್ಡೆ ತೋಜೊಂದುಂಡು. ಕರಿ 2 ದಿನಟ್ ಬರ್ಸ ಕಡಿಮೆ ಇತ್ತನಲ್ಲ, ಕಡಲ್ ಕೊರೆತದ ತೀವ್ರತೆ, ಕಡಲ್ದ ಸಿರೆ ದಡಕ್ಕಪ್ಪಳ ಸಾವನ ರಭಸ ಬಾರಿ ಜೋರ್ಡು ತೋಜೊಂದುಂಡು. ಸೋಮೇಶ್ವರ ದೇವಸ್ಥಾನ ಉಚ್ಚಿಲ ಬಟ್ಟಪಾಡಿ ಪರಿಸರಡು ಅಲೆತ ರಭಸ ಆ ಪರಿಸರದ ಜನಕುಲನ ಬದುಕನೆ ನಾಶ ಮಲ್ತೊಂದು ಉಂಡು. ಉಚ್ಚಿಲ ಬಟ್ಟಪಾಡಿನ ಸಂಪರ್ಕಿಸಾವನ ತಾದಿನೇ ಕಡಲು ನುಂಗುದುಂಡು. ಎಲ್ಲ ಇದರಲ್ಲಿ ಒಪ್ಪದು ನೋಡು ಕಲ್ಲು ಅದು ಐದು ಮೂರು ಬರಲಿ ಬೇಡ ತಾದಿ ಬರಿತ್ ಆಪುಡೆಟಿ ಇತ್ತಿನ ಹಿಲ್ಲುಲು ಕಟ್ಟಡಲು ಹೆಚ್ಚಿನ ನಿಮಿಷ ಈತನೆಗೆನೆ ಕಡಲು ಪಾಲಾತನು ಇತ್ತ ತಾದಿದ ಈ ಪುಡೆತ ಇಲ್ಲ ಬರಿ ಮುಟ್ಟಲ ಕಡಲು ಎತ್ತದುಂಡು. ರಾಜೀವಿ ಪಂಪಿನಾರ್ನ ಇಲ್ಲ ಇತ್ತ ಮಲ್ಲ ಅಪಾಯಡುಂಡು. ಇಲ್ಲದಕ್ಲೇನು ಉಚ್ಚಿಲ ಶಾಲೆಗೆ ಸ್ಥಳಾಂತರ ಮತದೇರು ಅಂಚನೆ ಕೈತಲ್ದ ನಾಲೈನು ಇಲ್ಲದಕ್ಲೆಲ್ಲ ತೀರ ಅಪಾಯಡು ಉಪ್ಪುನಕ್ಲೇನು ಸ್ಥಳಾಂತರಕ್ಕೆ ಸೂಚನೆ ಕೊಡ್ತೇರು. ರಾಜೀವೇರ್ನ ಇಲ್ಲದ ಸಾಮಾನ್ಯನು ಅರ್ನ ಸಂಬಂಧಿಕರನ್ನ ಇಲ್ಲಡೆ ಸ್ಥಳಾಂತರ ಮಂತದೇರು.
ಅಂಚನೆ ಬಾಕಿ ದಕ್ಕಲಿಗಳ ತಂಕಲ ಸಾಮಾನ್ಯ ಸ್ಥಳಾಂತರ ಮನ್ಪಲೇಕ ಸೋಮೇಶ್ವರ ಪುರಸಭೆದು ಸೂಚನೆಯನ್ನು ಕೊಡ್ತೇವೆ. ನಮ್ಮದು ಗಂಜಿ ಕೇಂದ್ರ ಉಂಟು ಬಹುಶಾಲೆಯಲ್ಲಿ, ಅದಕ್ಕೆ ಶಿಫ್ಟ್ ಆಗುತ್ತಿದ್ರು ನಾವು ಅರೇಂಜ್ ಮಾಡಿ ಕೊಡ್ತೇವೆ. ಇಲ್ಲಾಂದರೆ ನೀವು ಸಂಬಂಧಿಕರ ಮನೆ ಏನಾದರೂ ನೋಡ್ಕೊಳ್ಬೇಕು, ಯಾವುದು ಆಗ್ಬೋದು. ನಮಗೆ ಇವರಿಗೆ ಸಚಿನಿಗೆ ಹೇಳಿದ್ರೆ ಆಯಿತು, ಜಾಗ್ರತೆ ಮಾಡಬೇಕು ನೀವು. ప్రకాశ్ పారే ഇയാൾ പ്രയത്നം ആക്കുന്ന ചെയ്തു. ഇയാൾ ആക്കിയെങ്കിൽ 100% നിങ്ങൾ പരവധിയും ഇയാൾ ആക്കുന്നു. ಜಾಗಿಗೆ ಭೇಟಿ ಕೊಡದು ಪರಿಶೀಲನೆ ಮಂತಿನ ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಶ್ರೀಮತಿ ವಾಣಿ ವಿ ಆಳ್ವ ಕೈತಲ್ದ ಇಲ್ಲದಕ್ಲೆಗಳ ಸಾಮಗ್ರಿಗಳನ್ನು ತೆರವು ಮನ್ಪೆರೆ ಸೂಚನೆ ಕೊಡದು ಅಕ್ಕಲ್ನಲ್ಲ ಕೈತಲ್ದ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮನ್ಪೆರೆ ಸೂಚನೆಯನ್ನು ಕೊಡ್ತೇವೆ. ಸಣ್ಣ ಮಕ್ಕಳು ಅದೆಲ್ಲ ಹೋಗಬೇಡಿ. ನಮ್ಮದು ಗಂಜಿ ಕೇಂದ್ರ ಉಂಟು ಬಹುಶಾಲೆಯಲ್ಲಿ, ಅದಕ್ಕೆ ಶಿಫ್ಟ್ ಆಗುತ್ತಿದ್ರು ನಾವು ಅರೇಂಜ್ ಮಾಡಿ ಕೊಡ್ತೇವೆ. ಇಲ್ಲಾಂದರೆ ನೀವು ಸಂಬಂಧಿಕರ ಮನೆ ಏನಾದರೂ ನೋಡ್ಕೊಳ್ಬೇಕು, ಯಾವುದು ಆಗ್ಬೋದು. ನಮಗೆ ಇವರಿಗೆ ಸಚಿನಿಗೆ ಹೇಳಿದ್ರೆ ಆಯಿತು, ಜಾಗ್ರತೆ ಮಾಡಬೇಕು ನೀವು. ಸೋಮೇಶ್ವರ ಉಚ್ಚಿಲದ ಕಡಲ್ ಕೊರೆತ ಸಮಸ್ಯೆಯನ್ನು ತಹಶೀಲ್ದಾರರ ಗಮನ ಕನಬೈದ ಅಕ್ಲಿಗೆ ಬೋಡಿತಿನ ತುರ್ತು ಅಗತ್ಯಲೆಯನ್ನು ಪೂರೈಸ್ಯಾರೆ ಸೋಮೇಶ್ವರ ಪುರಸಭಾ ವತಿರ್ದು ವ್ಯವಸ್ಥೆ ಮಲ್ತದ ಪಂಡದು ಶ್ರೀಮತಿ ವಾಣಿ ವಿ ಆಳ್ವ ಈ ಪೊರ್ತು ತೆರಿಪಾಯರು. ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಉಚ್ಚಿಲ ಬಟ್ಟಪಾಡಿ ರಸ್ತೆಯು ನಿನ್ನೆಯಿಂದ ತೀವ್ರ ಕಡಲು ಕೊರೆತದಿಂದಾಗಿ ರಸ್ತೆ ಸಂಪೂರ್ಣವಾಗಿ ಹಾನಿಯಾಗಿದೆ. ಪಕ್ಕದಲ್ಲಿರುವ ಒಂದು ಮನೆ ರಾಜೀವಿ ಅಂತ ಹೇಳುವವರ ಮನೆ ಕೂಡ ಸಂಪೂರ್ಣ ಹಾನಿಯಾಗಿದೆ. ರಾಜೀವಿ ಅವರು ತಮ್ಮ ರಿಲೇಟಿವ್ ಅವರ ಮನೆಗೆ, ಸಂಬಂಧಿಕರ ಮನೆಗೆ ಹೋಗಲಿಕ್ಕೆ ಒಪ್ಪಿದ್ದಾರೆ. ಹಾಗೆ ಅದರ ಹಿಂದೆ ಇರುವಂಥ 4 ಮನೆಗಳಿದೆ. ಆ ಮನೆಯವರಿಗೆ ನಾವು ಗೋವಿ ಶಾಲೆಯಲ್ಲಿ ಗಂಜಿ ಕೇಂದ್ರವನ್ನು ರೆಡಿ ಮಾಡಿದ್ದೇವೆ. ಅವರು ಗಂಜಿ ಕೇಂದ್ರಕ್ಕೆ ಯಾವುದೇ ಸಂದರ್ಭದಲ್ಲಿ ಹೋಗ್ಬೋದು. ಹೋದರೆ ಅಲ್ಲಿಗೆ ಸೂಕ್ತ ವ್ಯವಸ್ಥೆಯನ್ನು ಈಗಾಗಲೇ ಮಾನ್ಯ ತಹಶೀಲ್ದಾರರವರ ಆದೇಶದ ಮೇರೆಗೆ ಪುರಸಭೆಯಿಂದ ಕ್ರಮವನ್ನು ಕೈಗೊಳ್ಳಲಾಗಿದೆ. ಹಾಗೆ ಇಲ್ಲಿ ಈಗ ಇರುವಂಥ ತುಂಬ ಜನ ಬಂದು ಅಲ್ಲಿ ಆ ಸ್ಥಳದಲ್ಲಿ ನಿಲ್ಲುವ ಕಾರಣ ನಮಗೆ ಅವರನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ACP ಅವರು ಕೂಡ ಈಗ ಬಂದು ಹೋಗಿದ್ದಾರೆ. ಹಾಗೆ ಮೆಸ್ಕಾಂನವರ ಇಲಾಖೆಯವರಿಂದ ಹೇಳಿ ಇಲ್ಲಿಯ ಪವರ್ ಕಟ್ಟನ್ನು ಈಗಾಗಲೇ ನಾವು ಮಾಡಿಸಿದ್ದೇವೆ. ಇನ್ನು ಹೆಚ್ಚಿನ ವಿವರಗಳನ್ನು ನಾವು ಮಾನ್ಯ ತಹಶೀಲ್ದಾರರವರಿಗೆ ನೀಡಿ ಅವರ ಮೂಲಕ ಇದಕ್ಕೊಂದು ಸೂಕ್ತ ವ್ಯವಸ್ಥೆಯನ್ನು ಮಾಡುವಂತೆ ನಾವು ಕೋರಿಕೊಳ್ತೇವೆ. ಬಿಜೆಪಿ ಮುಖಂಡರು ಚಂದ್ರಶೇಖರ್ ಉಚ್ಚಿಲ್ಲ ಜಾಗಿಗೆ ಭೇಟಿ ಕೊಡದು ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಕೋಟ ಶ್ರೀನಿವಾಸ ಪೂಜಾರ್ಲೆಗೆ ವಿಷಯ ತೆರಿಪಾಯರ ವ್ಯವಸ್ಥೆ ಮಲ್ತೇರು.
പിന്നെ നമ്മൾ എത്ര ശരി കുറച്ച് കല്ല് ഇട്ടില്ല ഇതിപ്പോൾ ഔട്ട് ആയിട്ടാക്കിയാലും കൂടെ കംപ്ലീറ്റ് ഗസ്റ്റ് ഹൗസ് ഓരോ കഷ്ടിക്ക് ഇടുന്നാണ് ഒരേ ലെവൽ ഇടുന്നാണ് ಫೋಟೋ ಇದ್ದಾರೆ ಪ್ರಕಾಶ್ ಪಾರಿ ಎಲ್ಲ ಫೋಟೋ എടുത്ത് പോകുന്നല്ലോ അത് എന്തോ ഒരു ಸಮಾಧಾನಕ್ಕೆ ನನಗೆ ಎಲ್ಲರಿಗೂ ಬೇಜಾರುಂಟು നിങ്ങൾ ನೆರವೇರಿಕೆ ಅವ್ರಿಗೆಲ್ಲರಿಗೂ ನನ್ನ ಬೇಜಾರುಂಟು ಪರಿಸರದ ಪ್ರಮುಖರು ಸರ್ವಶ್ರೀ UBMದ ರಹೀಂ ಉಚ್ಚಿಲ್, ರಾಘವ ಉಚ್ಚಿಲ್, ಪುರಸಭಾ ಮಾಜಿ ಸದಸ್ಯರು ಸಚಿನ್ ಉಚ್ಚಿಲ್ ಜಾಗೆಡಿತ್ತರು. ಮೆಸ್ಕಾಂ ಅಧಿಕಾರಿ ದಯಾನಂದ್ ಜಾಗೆಡಿತದು ಪವರ್ ಕಟ್ ಮಲ್ಪಾದು ವಿದ್ಯುತ್ ಅನಾಹುತ ಆವಂದಿಲಕ ಎಚ್ಚರಿಕೆದ ಕ್ರಮಗಳನ್ನು ವಹಿಸಿಕೊಂಡಿರು.